ಅಸಂಖ್ಯಾತ ಮಂದಿ ಸೈನಿಕರನ್ನು ಸೇರಿಸಿಕೊಂಡು ರಥವೇರಿ ಹೊರಟ ಎಲ್ಲ ಎಲ್ಲಿಗೆ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದಳು. ಆಕೆಯನ್ನು ಎಳೆತರಬೇಕೆಂಬುದಾಗಿ ಧೂಮ್ರಾಕ್ಷರನ್ನಟ್ಟಿದೆ. ಓಂಕಾರ ಮಾತ್ರೆಯಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ಹೌದು, ಹೋದವರು ಚಂಡಮುಂಡರು ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚೆಂಡಾಡಿ ಬಿಟ್ಟರು. ನಿಜ. ಇನ್ನು ಅಂತಹ ಕುಲಪಾತಕಿಯನ್ನು ಸವರುವುದಕ್ಕಾಗಿ ನಾನೇ ಹೊರಟಿದ್ದೇನೆ. ನೀ ಹೇಳಿದ ಕದಂಬ ವಾಸಿನಿಯ ಬಗ್ಗೆ ನಾನು ತಿಳಿದದ್ದನ್ನು ಹೇಳಲೇ ಅವಕಾಶ. ಧನುಜೇಶ ಕೇಳ ಮಾತ, ಧನುಜೇಶ ಕೇಳ ಮಾತ, ಯಾತಕಿನಿತು ನೀ ಭ್ರಮೆಯಂತೆ ಮನದಲ್ಲಿ ಯಾತಕಿನಿತು ನೀ ಭ್ರಮೆಯಂತೆ ಮನದಲ್ಲಿ
ಮನಸ್ಸಿದ ಶರಗೆ ತಿರುಗುತ್ತ ಮನಸ್ಸಿದ ಶರಗೆ ತಿರುಗುತ್ತ ವರವನಿತೆಯ ಬಯಕೆಯ ದೈತ್ಯನಾಥ ಸರಿಯಾದ ಸ್ಥಿತಿಯನ್ನು ಒದಗಿಸುವುದರ ಮೂಲಕ ಧನುಜೇಶ ಎಂಬ ಕೀರ್ತಿಗೆ ಪಾತ್ರನಾದವನಿ. ನಾವೆಲ್ಲಿಯಾದರೂ ತಪ್ಪಿ ನಡೆದರೆ ನಮ್ಮನ್ನು ತಿದ್ದಿ ಇಡುವಂತಹ ಹೊಣೆಗಾರಿಕೆಯನ್ನು ಹೊಂದಿದ ನೀನು ಯಾಕೆ ಈ ರೀತಿಯಾಗಿ ಭ್ರಮೆಯ ಅಂತೆಯೋ ನನಗೊಂದು ಅರ್ಥವಾಗುವುದಿಲ್ಲ. ಹುಂಡು ಹುಡುಗರಾದಂತಹ ಚಂಡಮುಂಡರು ಮೃಗಬೇಟೆಗೆ ಹೋದವರು ಕದಂಬವನದಲ್ಲಿ ಒಬ್ಬಳಾಕೆ ಕಾಮಿನಿದ್ದಾಳೆ ಅನ್ನುವುದನ್ನು ತಿಳಿದು ಅವಳ ಬಗ್ಗೆ ನಿನ್ನಲ್ಲಿ ಹೇಳಿದಾಗ ಅಲ್ಲಿರುವಂತಹ ಆ ಹೆಣ್ಣು ಯಾರು, ಅವಳ ತಂದೆ ತಾಯಿಗಳು ಯಾರು, ಪೂರ್ವಾಪರ ಏನು, ಒಂದು ಇರುವುದಕ್ಕೆ ಕಾರಣವೇನು ಅನ್ನುವುದನ್ನು ಆಲೋಚನೆ ಮಾಡದೆ ಕೇವಲ ಭ್ರಮಾಧೀನನಾಗಿ ಮನಸ್ಸಿನ ಶರಕ್ಕೆ ಈಡಾಗಿ ಅವಳನ್ನು ಮದುವೆಯಾಗುತ್ತೇನೆ ಎಂಬ ಹಾಗೆ ಹೊರಟೆ. ಪ್ರಭೋ, ಈ ಲೋಕದಲ್ಲಿ ಭ್ರಮೆ ಎಂಬ ಎರಡು ವಿಧವಿದೆ. ಏನು ಭ್ರಮೆ ಅಂದ್ರೆ ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ ಅದು ನಾವು ಪಡೆಯುವುದಕ್ಕೆ ಹೋದಾಗ ನಮಗೆ ಸಿಗದೇ ಇರುವುದಕ್ಕೆ ಭ್ರಮೆ ಅಂತ ಅರ್ಥ. ಈಗ ನಿನ್ನ ಮನಸ್ಸನ್ನು ಆವರಿಸಿದ್ದು ಒಂದು ಭ್ರಮೆ, ಮನ್ಮಥನ ಶರ. ಅದು ತಾಗುವಂತಹ ಸಮಯ ಇದಲ್ಲ. ಹರೆಯದ ಕಾಲದಲ್ಲಿ ಮನ್ಮಥನ ಶರಕ್ಕೆ ಈಡಾಗದೆ ಇದ್ದಂತಹ ನೀನು ಆ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಭೇದ್ಯವಾದ ವರವನ್ನು ಪಡೆದೆ, ಬ್ರಹ್ಮಚರ್ಯ ವ್ರತವನ್ನು ಇಲ್ಲಿಯವರೆಗೆ ಪಾಲಿಸಿದೆ. ಆದ್ರೆ ಈ ಎಳೆ ವಯಸ್ಸಿನಲ್ಲಿ ಹುಂಡು ಹುಡುಗರಾದಂತಹ ಚಂಡಮುಂಡರು ಹೇಳಿದರು ಅನ್ನುವ ಕಾರಣಕ್ಕೆ ಕೇವಲ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಬೇಕಾಗಿ ನೀನೇ ತೋಡಿದಂತಹ ಗುಂಡಿಯಲ್ಲಿ ನೀನೇ ಹೋಗಿ ಬೀಳುವುದರ ಮೂಲಕ ದಾನವ ಸಮುದಾಯಕ್ಕೆ ಸುಭದ್ರತೆಯನ್ನು ಒದಗಿಸಿದಂತಹ ನೀನು ಈ ತಪ್ಪಾದಂತಹ ನಡೆಯಿಂದ ಅಂತಹ ದಾನವರಿಗೆ ಗತಿಯೇ ಇಲ್ಲದ ಹಾಗೆ ಮಾಡಿ ಅಪೂರ್ಣತೆಯನ್ನು ತರುವುದಕ್ಕಾಗಿ ಮನ ಮಾಡಿದೆಯೋ ಅನ್ನುವಂತಹ ಭೀತಿ ನನಗಾಗುತ್ತಾ ಇದೆ. ಹಾಗಾಗಿ ಹೇಳ್ತೇನೆ, ಮನಸ್ಸನ್ನು ಮಾರುವುದಕ್ಕೆ ಹೋಗಬೇಡ, ಅವಳನ್ನು ವರಿಸುವಂತಹ ವಿಷಯವನ್ನು ಬಿಟ್ಟು ಬಿಡ ಪ್ರಭು. ರಕ್ತಬೀಜ ಅಲ್ಲಿರುವಾಕೆ ಓರ್ವಾಕೆ ಸಾಮಾನ್ಯ ತರುಣಿ ಅಲ್ವಿ? ಅದುವೇ ಅಪರಾಧ ತಂದೆ. ತರುಣಿಯಲ್ಲ, ತರುಣಿಯಲ್ಲ, ಅವಳ
ಮೋಹ ಸರ್ವೇಶ್ವರಿಯಲಿ ಮೋಹ ಬೀರುವುದಿದು ಸರಿಯೇ ಕೇಳುವುದೊರೆಯೇ ಕರುಣಿಯಲ್ಲ ಅವಳ ಅವಳನ್ನು ತರುಣಿಯಿಂದ ಹಾಗೆ ಬಗೆದೆಯ ಅಲ್ಲ ಪ್ರಭು. ತರುಣಿಯೇ ಹೌದಂತಾದ್ರೆ ಅವಳಿಗೆ ಒಂದು ಭಯ ಅನ್ನುವುದು ಬೇಕಿತ್ತು. ಅವಳಿಗೆ ಆಸರೆಗೆ ಯಾರಾದ್ರೂ ಜೊತೆಯಲ್ಲಿರಬೇಕಿತ್ತು. ಇಲ್ಲಿರುವಂತಹ ಅವಳಿಗೆ ಯಾರದೇ ಆಸರೆ ಇಲ್ಲ, ತಂದೆ ತಾಯಿಗಳಿಲ್ಲ, ಗಂಡರಿಲ್ಲ, ಮಕ್ಕಳಿಲ್ಲ, ಯಾವುದೇ ಭೀತಿ ಇಲ್ಲದ ನಿರ್ಭೀತಳಾಗಿ ಅಭಯಾರಣ್ಯದಲ್ಲಿ ಅಲ್ಲಿ ಕುಳಿತಿದ್ದಾಳೆ. ಅವಳಿಗೆ ಆಹಾರವನ್ನು ಕೊಟ್ಟವರು ಯಾರೋ ಗೊತ್ತಿಲ್ಲ, ಅವಳಿಗೆ ವಸನವನ್ನು ಇತ್ತವರು ಯಾರೋ ಗೊತ್ತಿಲ್ಲ, ಅವಳು ನಿದ್ರಿಸಿದ್ದಿರುವಂತಹ ದೃಶ್ಯವನ್ನು ಯಾರೂ ಕಾಣಿಲ್ಲ. ಹಾಗಿದ್ರೆ ಯಾವುದೇ ಭಯವಿಲ್ಲದೆ, ನಿದ್ರೆ ಆಹಾರವಿಲ್ಲದೆ ಅಲ್ಲಿ ಅವಳು ಧೈರ್ಯದಿಂದ ಇದ್ದಾಳೆ ಅಂತ ಆದ್ರೆ ಸಾಮಾನ್ಯ ತರುಣಿಗೆ ಅಂತಹ ಧೈರ್ಯ ಬರುವುದಕ್ಕೆ ಸಾಧ್ಯವೇ? ಹಾಗಾಗಿ ನಮಗನಿಸ್ತಾ ಇದೆ ಅವಳು ತರುಣಿಯಲ್ಲ ಪ್ರಭೋ, ತರುಣಿಯಲ್ಲ, ಅವಳೇ ಆದಿಮಾಯೆ, ಪ್ರಣವ ಸ್ವರೂಪಿಣಿ. ಅಂತಹ ಪ್ರಣವ ಸ್ವರೂಪಿಣಿಯಾದ ಆದಿಮಾಯ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು, ಈ ಪ್ರಪಂಚದ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಮಹಿಷಮರ್ದಿನಿಯಾಗಿ, ಸಿಂಹವಾಹಿನಿಯಾಗಿ ದುರುಳ ಮಹಿಷರನ್ನು ಮರ್ದಿಸಿ ದೇವತೆಗಳಿಗೆ ತ್ರಿವಿಷ್ಣುವನ್ನು ಕೊಟ್ಟು ಅನಂತದಲ್ಲಿ ಮತ್ತೊಮ್ಮೆ ಲೀನವಾಗಿ ಹೋಗಿದ್ದಾಳೆ. ಅಂತಹ ಮಹಿಷಮರ್ದಿನಿ ಈ ಹೊತ್ತಿಗೆ ಕದಂಬವನದಲ್ಲೇ ಬಂದು ಕುಳಿತಿದ್ದಾಳೆ. ಹಾಗಿರುವಾಗ ತರುಣಿಯಲ್ಲದಂತಹ ಅವಳನ್ನು, ಸರ್ವೇಶ್ವರಿಯಾದಂತಹ ಅವಳನ್ನು ನೀನು ಬಯಸುವುದು ಇದು ತರವೇ ಪ್ರಭು? ಆಕೆಯಲ್ಲಿ ಅಂತ ವಿಕ್ರಮ ಏನುಂಟು ಬೇಕು? ನಿನ್ನ ಕಣ್ಣ ಮುಂದವೇ ಸಾಲು ಸಾಲಾಗಿ ಉದಾಹರಣೆಗಳು. ಅಲ್ಪನೇ ಧೂಮ್ರಲೋಚನ, ಕಾದಿ ಮಡಿದರು ಚಂಡಮುಂಡರು, ಸುಗ್ರೀವನ ಜೀವನವೇ ಬದಲಾಗಿ ಹೋಯಿತು. ನಿನ್ನ ದೂತನಾಗಿ ಹೋದ ದೇವಿ ಮಹಾತ್ಮೆಯ ಪ್ರಭಾವದಿಂದ ದೇವಿಯ ದಾಸನಾಗಿ ಬಂದ ಇಂತಹ ಜ್ವಲಂತ ಸಾಕ್ಷಿಗಳು ನಮ್ಮ ಕಣ್ಣ ಮುಂದಿರುವಾಗ ಸರ್ವೇಶ್ವರಿಯಾದಂತಹ ಅವಳನ್ನು ಬಯಸುವುದರ ಮೂಲಕವಾಗಿ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವಂತಹ ಸ್ಥಿತಿ ಒದಗಿಯಿತು. ಆದ್ದರಿಂದ ಹೇಳ್ತೇನೆ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಈಗ ನಾನೇನು ಮಾಡಬೇಕು? ಬಿಡುವೆ ಬಿಡು ಜಗದೊಡದೆ ಚರಣಕ್ಕೆ ಭಕ್ತಿಯೂ ಬಲಿ ಕೊಡಬಡುವ ತ್ರೈ ಜಗದೊಡದೆ ಚರಣಕ್ಕೆ ಭಕ್ತಿಯೂ ಬಲಿ ಕೊಡಬಡುವ ಪಡೆದವಳ ಪುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಭಾತ್ರಿಯರಿಗೆ ಜಡಜ ಪೀಠನ ಬರದ ತೆರದಲ್ಲಿ ಪಡೆದು ಸುಖವನು ಜಡಜ ಪೀಠನ ಬರದ ತೆರದಲ್ಲಿ ಪಡೆದು ಸುಖವನು ಬಿಡು ಮನದ ಮೂರ್ಖತೆಯ ಮೂರ್ಖತೆಯ ಪ್ರಪಂಚವನ್ನೇ ಬೆಳಗುವಂತಹ ಸೂರ್ಯ ಚಂದ್ರರಿಗೂ ಒಮ್ಮೆ ಗ್ರಹಣ ಹಿಡಿದರೆ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಶುಂಭದಾನವನಿಗೆ ಹಿಡಿದಂತಹ ಗ್ರಹಣ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸಿದೆ. ತರುಣಿಯಲ್ಲ ಅಂತ ಗೊತ್ತಾದ ಮೇಲೆ ಆ ಭ್ರಮೆಯನ್ನು, ಮೂರ್ಖತೆಯನ್ನು ನೀನು ಬಿಡಬೇಕು ಪ್ರಭು. ಬ್ರಹ್ಮದೇವನಿಂದ ವರವಾಗಿ ಪಡೆದದ್ದು ಬೇಕಾದಷ್ಟು ಉಂಟು. ಹೆಣ್ಣೋ ಹೊನ್ನೋ ಮಣ್ಣು ನಿನ್ನ ಕಾಲ್ಗಳಿಗೆ ಬಿದ್ದಿರುವಾಗ, ಅದಷ್ಟು ಬೇಕಾದಷ್ಟು ನಿಮ್ಮಲ್ಲಿ ಇರುವಾಗ ಇನ್ನು ಬೇಕು ಬೇಕು ಅನ್ನುವಂತಹ ಅತಿಯಾಸದಲ್ಲದು. ನಿನ್ನನ್ನು ನಂಬಿ ಬದುಕಿದವರು ದಾನವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಕೇವಲ ಹೆಣ್ಣಲ್ಲದ ಇವಳ ಸುಖವನ್ನು ಬಯಸುವುದಕ್ಕೆ ಹೋಗಿ ನೀನೊಂದು ವೇಳೆ ಅಳಿದು ಹೋದ್ರೆ ದಾನವ ಸಮುದಾಯವೇ ಛಿದ್ರ ಛಿದ್ರವಾಗುತ್ತದೆ. ಹಾಗಾಗಿ ಅಳಿಯನಾಗಿ ಮಂತ್ರಿಯಾಗಿ ಒಂದು ಮಾತು ಹೇಳ್ತೇನೆ,
ಎಲ್ಲಿ ಮೋಹ ಸಲ್ಲದು ಅವಳ ಕೈ ಹಿಡಿಯುವುದರ ಬದಲು ಕಾಲು ವಿಕ್ರಮಿಯಾದಂತಹ ನೀನು ವಿಕ್ರಮದ ಮಾತನಾಡಬಹುದು ಎಂಬುದಾಗಿ ಅವಕಾಶ ಕೊಟ್ಟೆ ಬಂಡುತನದ ಮಾತನಾಡುವೆಯ ಬಂಡಾಯ್ತ ಜೀವಗಲ್ಲ ಅನ್ನ ತೋರಿಸಿ ಅನ್ನ ಹೇಳಿ ಬಂದವ ಮೆರೆಯುತ್ತಿರುವ ಕದಮ್ಮವನದಲ್ಲಿ ಕಂಡು ದೇವಿಯ ಕದಂಬವನಕ್ಕೆ ಬರಬೇಕು ಅಂತ ಬಂದವ ನಾನು ಬಂದು ನೋಡಿದ್ರೆ ದಾರಿ ತಪ್ಪಿದನು ಅನ್ನುವಂತಹ ಅನುಭವವಾಗುತ್ತಾ ಇದೆ. ಮೊದಲು ಬಂದವರು ಹೇಳುವುದನ್ನು ಕೇಳಿದ್ದೇನೆ, ಕದಂಬವನ ಕತ್ತಲೆ. ಆದ್ರೆ ಇಲ್ಲಿ ಎಲ್ಲಿಂಟು ಕತ್ತಲೆ? ಎಲ್ಲಿ ನೋಡಿದ್ರು ಬೆಳಕು. ಬೆಳಕನ್ನು ಸಂಯೋಜನೆ ಮಾಡಿದವರು ಯಾರು? ಕಾಡು ಅಂತ ಹೇಳಿದ ಮೇಲೆ ಕಾಡ ಪ್ರಾಣಿಗಳಿರ್ಬೇಕು. ಆ ಕಾಡ ಪ್ರಾಣಿಗಳಿಗೆ ಒಂದನ್ನು ನೋಡಿದ್ರೆ ಒಂದಕ್ಕಾಗುವುದಿಲ್ಲ. ಇಲ್ಲಿ ನೋಡಿ, ಒಂದು ಕರಡಿ, ಒಂದು ಸಿಂಹ ಎಷ್ಟು ಚಂದದಲ್ಲಿ ಕುಳಿತಿದೆ. ಯಾವುದೇ ವೈರ ಉಂಟಾ? ಈ ಕಡೆಯಲ್ಲಿ ಒಂದು ಹುಲ್ಲ, ಒಂದು ಹುಲಿ, ಅಲ್ಲಿ ಸರ್ಪದ ನೆರಳಿನಲ್ಲಿ ಒಂದು ಮಂಡೂಕ. ಪರಸ್ಪರ ಜಾತಿ ವೈರದಲ್ಲಿ ಕಾದಾಡಬೇಕಾದ ಕಾಡ ಪ್ರಾಣಿಗಳು ಸ್ನೇಹ ಭಾವದಲ್ಲಿ ವರ್ತಿಸುತ್ತಿದೆ. ಹಾಗಿದ್ರೆ ಶುಂಭನಿಗೆ ದೇವಿ ಮಹಾತ್ಮೆಯನ್ನು ಹೇಳಿದವನ ನನಗೆ ಅದರ ಅರಿವಾಗದೆ ಹೋಯಿತು. ದೇವಿನಲೆಯಾದಂತಹ ಜಾಗದಲ್ಲಿ ವೈರ ಇರುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವಳ ಮುಖದಿಂದ ಹೊರಟ ಪ್ರಭೆ ಕದಂಬವನ ಬೆಳಗುವುದಕ್ಕೆ ಕಾರಣವಾಗಿರಬೇಕು. ಬಂದ ಜಾಗ ಸರಿಯಾಗಿದೆ. ಸುಗ್ರೀವ ನೋಡಿದಂತಹ ದೇವಿಯನ್ನು ನಮಗೂ ನೋಡಬೇಕು. ಕೇಳುತ್ತಿದ್ದ ವೀಣಾವಾದನ ಆಡಿಸುತ್ತಾ ಮುಂದುವರಿಯೋಣ. ನೋಡ ಕುಳಿತ ಶಿವೆಯರು ನೋಡಿದನು. ಗಾಢ ಗರ್ವದಿ ಕುಳಿತ ಶಿವೆಯರು ನೋಡಿದನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ, ಇವಳನು ತಿಳಿಯದಿನಿತಾಯ್ತೆ. ಆಡಿದನು ತನ್ನೊಳಗೆ, ಇವಳನು ತಿಳಿಯದಿನಿತಾಯ್ತೆ. ನಾನೇನು ಮಾಡಲೇ ಮಾಡಲೇ ನಿನ್ನ ಗಂಡ
ಶುಂಭನ ಕೂಡೆ ಆಶೆಯಗೈದು ಬಾವಿಗೆ ಕೇಡು ಇವಣಿ ಬದ್ಧ ಕೇಡು ಇವಣಿ ಬದ್ಧ ಆದರೂ ನುಡಿಸಿದ ಪೇ ನೋಡಿದನು ಕಲಿರಂಗ ಬೀಜನು ಗಾಢ ಕರುವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ನೋಡಿದನು ಜಯ ಜಯ या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः जय 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 ಕೋಟಿ ಸಂಖ್ಯೆಯ ದೈತ್ಯರನ್ನು ಕರೆಕೊಂಡು ಕದಂಬವನಕ್ಕೆ ಬಂದೆ. ಇವಳನ್ನು ಕಳ್ಕೊಂಡು ಹೋಗಬೇಕು ಎಂಬ ಉದ್ದೇಶದಿಂದ ನಾ ಬಂದರೆ ಈ ಜಗದಂಬೆಯನ್ನು ಕಂಡದ್ದೇ ತಡ ನಾ ಬಂದಂತಹ ವಿಷಯವೇ ಮರೆತು ಹೋಯಿತು. ಬಾಯಿಂದ ಸ್ತುತಿವಾಕ್ಯಗಳು ಬಂತು, ಕೈಗಳು ಜೋಡಿಸಲ್ಪಟ್ಟವು, ಜಯ ಜಯ ಎಂಬಂತಹ ಉದ್ಗಾರ ಬಂತು. ಹಾಗಿದ್ರೆ ಇದನ್ನು ದೇವಿ ಮಹಾತ್ಮೆ ಅನ್ನದೇ ಬೇರೇನನ್ನು ಅನ್ನಲಿ. ಅಪ್ಪ, ಇಂತಹ ಅವಕಾಶವನ್ನು ಕೊಟ್ಟಂತಹ ಶುಂಭನಿಗೆ ನಾನು ಋಣಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ನಿಗಮಾಗಮಗಳಿಗೆ ಅತೀತಳು, ವೇದಾದಿ ವಂದ್ಯಳು ಆದಂತಹ ಇವಳು ರಕ್ತಬೀಜನ ಭೂತದಕ್ಷುಗಳಿಗೆ ಕಾಣ್ತಾಳಂತಾದ್ರೆ ನಾನೆಷ್ಟು ಭಾಗ್ಯಶಾಲಿ. ಚಿನ್ನದ ಉಯ್ಯಾಲೆ, ಒಮ್ಮೆ ಆಕಾಶಕ್ಕೆ, ಒಮ್ಮೆ ಪಾತಾಳಕ್ಕೆ, ಒಮ್ಮೆ ಭೂಮಿಗೆ ಉಯ್ಯಾಲೆಯಲ್ಲಿ ತನ್ನನ್ನು ತಾನು ಜೀಕುತ್ತಿದ್ದಾಳೆ.
ತ್ರಿಲೋಕವನ್ನು ಉಯ್ಯಾಲೆಯ ಹಾಗೆ ತೂಗೋಡು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದ. ಕೈಯಲ್ಲಿ 3 ಮನೆಯ ಆಯುಧ, ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿ ಮಾಡಿದವಳು ನಾನು. ತಾಯಿಯೇ ಹೌದೊಂದಾದ್ರೆ ಇವಳ ಕೈಯಲ್ಲಿ ಆಯುಧ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ. ಮಕ್ಕಳು ತಪ್ಪಿದಾಗ ತಾಯಿಯಾದವಳು ಕೈಯಲ್ಲಿ ಬಡಿಗೆಯನ್ನು ತಗೊಳ್ತಾಳೆ. ಅನ್ಯಾಯ ಮಾಡಿದಂತಹ ದಾನವರನ್ನೆಲ್ಲ ತಡೆಯುವುದಕ್ಕಾಗಿ ಇವಳು ಆಯುಧವನ್ನು ಧರಿಸಿದ್ದಾಳೆ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ನಮಗೆಲ್ಲವನ್ನು ಕೊಡುವಂತಹ ಇವಳಿಗೆ ಚಿನ್ನದ ಉಯ್ಯಾಲೆ ಯಾರು ಕೊಟ್ಟದ್ದು ಅಂತ ಹೇಳುವುದಕ್ಕಿಲ್ಲ, ಎಲ್ಲವನ್ನು ಇವಳೇ ಪಡೆದುಕೊಡ್ತಾಳೆ. ಇಂತಹ ಜಗಜ್ಜನನಿಯನ್ನು ನಾನು ನೋಡಿದೆ. ಇವಳನ್ನು ಅರಿಯದೆ ಶುಂಭ ಬಯಸಿದನಲ್ಲ, ನಾನೇನು ಮಾಡಲಿ, ಕರೆದುಕೊಂಡು ಬರ್ತೇನೆ ಎಂಬ ಹಾಗೆ ಭಾಷೆಯ ಒರೆದು ಬಂದಿಹೆ. ಇವಳಿಂದ ಕೇಳು ಅನ್ನುವುದು ಬದ್ಧ. ರಕ್ತ ಬೀಜ ಶತ್ರು ಒಂದು ದೊಡ್ಡ ವಿಷಯ ಅಲ್ಲ. ಒಬ್ಬ ದಾನವ ಶುಂಭ ಉಳಿಯಬೇಕು. ಅವ ಉಳಿಯಬೇಕು ಅಂತಾದರೆ ಇವಳ ಮುಂದೆ ಶಕ್ತಿಯಲ್ಲ, ಯುಕ್ತಿಯೂ ಅಲ್ಲ. ದೇವಿ ಒಲಿಯುವುದೇ ಭಕ್ತರ ಭಕ್ತಿಗೆ ಬೇಕಾಗ. ಹಾಗಾಗಿ ಅಸುರ ಭಾವವನ್ನು ಮರೆಸಿ ಭಕ್ತಿ ಭಾವದಿಂದ ಸ್ತುತಿ ಮಾಡಿ ಮಾತಾಡ. ಏಣಾಕನಿಭವಕ್ತ್ರೇ ನೀನಲಗೆ ಏಣಾಕನಿಭವಕ್ತ್ರೇ ಏಣಾಕನಿಭವಕ್ತ್ರೇ ನೀನಲಗೆ ಶುಂಭನ ಮಾತ್ಯನಿದ್ದೇನೆ. ಮೃಗಬೇಟೆಗೆ ಬಂದ ಜನ್ನಮುಂಡರು ಏನೋ ಕನಿಭವಕ್ರಿಯಾದಂತಹ ನಿನ್ನ ರೂಪವನ್ನು ಕಂಡು ಶುಂಭನಲ್ಲಿ ತಿಳಿಸಿದಾಗ ಯಾವುದನ್ನಾದರೂ ಬಲಾತ್ಕಾರವಾಗಿ ಪಡೆಯುವಂತಹ ಶುಂಭ ನಿನ್ನ ಇರವನ್ನು ಕೇಳಿ ಯಾಕೋ ಏನು ಸಮಾಧಾನದ ನಿಲುವನ್ನು ತಾಳಿದ. ನಿನ್ನನ್ನು ದಾನವಾಗಿ ಪಡೆಯಬೇಕು ಎಂಬ ಹಾಗೆ ಸುಗ್ರೀವನನ್ನು ಕಳುಹಿಸಿದ. ಸಂಧಾನವನ್ನು ಮುರಿದೆ ಬಾಲ್ಯದೊಳಗೆ ಇದಿರ್ಪೆ ಬಡ ಕತ್ತಿ ಕಾಳಗದಲ್ಲಿ ಗೆದ್ದವರನ್ನೇ ಮದುವೆಯಾಗುತ್ತೇನೆ ಕೇಳಿ ಕೋಪಾಟೋಪದಲ್ಲಿ ಧೂಮ್ರಾಕ್ಷರನ್ನು ಕಳುಹಿಸಿದ. ಚಂಡಮುಂಡರನ್ನು ಅಟ್ಟಿದ. ಎಲ್ಲವರನ್ನೂ ಕೊಂದು ಗಾಢ ಗರ್ವದಲ್ಲಿ ಕುಳಿತೆ. ಅವನೇ ಹೊರಟಾಗ ಅವರನ್ನು ತಡೆದು ನೀತಿಯ ಮಾತನ್ನಾಡಿ ಅವನಿಗೆ ಅಳಿಯನಾದಂತಹ ರಕ್ತ ಬೀಜ ನಾ ಬಂದಿದ್ದೇನೆ. ನೀನು ಶ್ರೀದೇವಿ ಎಂಬುದನ್ನು ಶುಂಭನಿಗೆ ಹೇಳಿದ್ದೇನೆ. ಇಂದು ಬಂದಾಗ ನಮಗೆ ಆಶ್ಚರ್ಯ. ಶ್ರೀದೇವಿಯೇ ಹೌದಂತಾದ್ರೆ ನನಗೆ ನಿರಾಕಾರವಾಗಿರಬೇಕು. ಹಾಗಿದ್ರೆ ಒಂದು ಆಕಾರವನ್ನು ಕಲ್ಪಿಸಿಕೊಡ್ತಿದ್ದಿ ಅಂತಾದ್ರೆ ಸಾಮಾನ್ಯ ಹೆಣ್ಣು ಅಂತ ಹೇಳೋಣವೇ. ಒಂದು ವೇಳೆ ಸಾಮಾನ್ಯ ಹೆಣ್ಣೇ ಹೌದು ಅಂತಾದ್ರೆ ಶುಂಭನಿಗೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ ತಾಯೇ. ಈ 7 ಲೋಕದ ಆಧಿಪತ್ಯ, ನಕ್ಷತ್ರ ಲೋಕದಲ್ಲಿ ಸ್ಥಾನ,
ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ ಎಲ್ಲವನ್ನೂ ಪಡೆದಂತಹ ಶುಂಭ ಧೀರನಾಗಿದ್ದಾನೆ, ಶೂರನಾಗಿದ್ದಾನೆ. ಲತೆ, ವನಿತೆ, ಕವಿತೆ ಇದಕ್ಕೆ ರಾಜಾಶ್ರಯ ಬೇಕು. ವನಿತೆಯಾದಂತಹ ನಿನಗೆ ಒಬ್ಬ ವರನ ಆಶ್ರಯ ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಹೇಳುತ್ತೇನೆ. ಬರುವಾಗಲೇ ಹೊನ್ನಂದನವನ್ನು ತಂದಿದ್ದೇನೆ, ನಾನೇ ಹೆಗಲು ಕೊಡ್ತೇನೆ. ದಾನವನನ್ನು ವರಿಸುವುದಕ್ಕೆ ಆ ಉಯ್ಯಾಳದಿಂದ ಇಳಿದು ನಲಿದು ಒಲಿದವಾತಾಯೇ ಒಲಿದು ಬೀಜ ಅಮ್ಮ ಕೋಟಿ ರೈತರನ್ನು ಒಡಗೂಡಿಕೊಂಡು ಆಯುಧಧಾರಿಯಾಗಿ ಭಕ್ತಿಯ ಪಥವನ್ನೇ ಹಿಡಿದೆಯ. ನಿನ್ನ ಭಕ್ತಿಯನ್ನು ಸ್ವೀಕಾರ ಮಾಡುವುದಕ್ಕಾಗುವುದಿಲ್ಲ. ಸ್ವೀಕರಿಸಬೇಕು. ಇದು ದೇವಿಗೆ ಭಕ್ತರು ಕೊಡುವಂತಹ ಕಾಣಿಕೆ. ಯಾಕೆ ಬಲ್ಲೆಯ? ಯಾಕಮ್ಮ? ಜೊತೆಗೆ ಮಾಮರವೇ ಆಸರೆಯಾಗಿ ಬರುವುದೇ ಹೊರತು ಹೊಂಗಾರೆಯ ಮರ ಅಲ್ಲೂ ಅಲ್ಲ. ದಾನವ ಶುಂಭ ಶ್ರೀಗಂಧದ ವೃಕ್ಷದಾಯೆ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೆಗೆದು ತೇದಾಗ ಪರಿಮಳ ಹೊರ ಹೊಮ್ಮುತ್ತದೆ. ಏನಿದ್ದೇನೆ ನೋಡು. ತೇದದ್ದು ಹೆಚ್ಚಾಗಿದೆ, ಉಳಿದವರಿಗೆ ಪ್ರಸಾದ ಕೊಡುವುದಕ್ಕೆ ಅನುಗ್ರಹವನ್ನು ಬೀರು. ಅರ್ಹತೆ ಇಲ್ಲ ನಿಮಗೆ. ನೀ ಬಂದು ಸೇರಿದ್ರೆ ಅದು ಬರ್ತದೆ ತಾಯೇ. ಆತನೇ ಬರಲಿ ತಾಡಿ ಕಳುಹಿಸಿ. ಅವನನ್ನು ತಡೆದು ಮಂತ್ರಿಯಾಗಿ ನಾ ಬಂದಿದ್ದೇನೆ ನಿಶ್ಚಯ ಕೈಯಲು. ನಿಶ್ಚಯ ಮುರಿದಿದ್ದೇನೆ. ಈಗ ನಿರುವೇನು ಬರುವುದಿಲ್ಲ ಅಂತ ಆದ್ರೆ ಅರ್ಥ ಏನು? ಏನು? ಆತ ಓರ್ವ ಷಂಡ, ಅಲ್ಪ, ಪೂರೈಸುವ ನೀನು ರಣ ಹೇಳಿ. ಕಾರಣದಿಂದ ತನ್ನಯ್ಯ ತನುವ ನಲುಗಿದೆ. ಸಪ್ತ ಮಾತೃಕೆಯರು ಸರಾಗದಲ್ಲಿ ಈತನೊಡನೆ ಹೋರಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ಆಯಾಸ. ದೇಹವನ್ನು ಶೋಣಿತವು ಜನಪದವ ಸೋಂಕಿದರೆ ದೈತ್ಯರು ಸರಿ ಹೇಳಿ ಹೋರಾಟ ಮಾಡುವಾಗ ಇಂದ್ರಾಣಿ ಹೊಡೆದಳೆ. ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ಕೋಟಿ ಸಂಖ್ಯೆಯಲ್ಲಿ ರಕ್ತದರ ಹುಟ್ಟಿದ್ದಾರೆ. ಶೋಣಿತವು ಸೋಂಕಿದರೆ ದೈತ್ಯರಿಗೆ ಭರಿಸಿ ಹೋರಾಟ ಮೇರೆ ವರಸನೆಯ ಜಾತಿ ರಕ್ತವನ್ನೆಲ್ಲವನ್ನು ಬೀಜನ ರಕ್ತದಿಂದ ಕೋಟಿ ಕೋಟಿ ಬೀಜಾದಿಗಳ ಉತ್ಪನ್ನ. ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದಂತಹ ರಸನೆಯನ್ನು ಚಾಚಿ
ಮಾಯಗಾರ ಅಪ್ಪಣದಂತೆ ಆಕಾಶವನ್ನು ಭೂಮಿ ಚತುಪತ್ತನಂಚಿನ ಮಾಯಕದ ದೈವಯನೇ ಎಲ್ಲ ಕಳಕಾರ್ಮಿಕರು ಸೇರಿದಂಚಿನ ಭಕ್ತರು ಮಾತೇನಿ ಭೂಮಿ ನಿಮಿತ್ತ ಸ್ವಲ್ಪ ಭಯಭಕ್ತಿತ ಸೇವೆಯನ್ನು ಸಂಧಾನದಲ್ಲಿರತ್ತೆ ಸೇವೆಯನ್ನು ಸಂದೇನಾಗಲು ದಿವಂಗತ ಮಂಜಯ್ಯ ಶೆಟ್ಟನ ಜೋಕಿರತ್ತೆ ಭಾರಿ ಸಂತೋಷ ಆತನ ಭಕ್ತರೆ ಭಾರಿ ಪ್ರಹ್ಲಾದನೆ ನಿಖಲು ಸಂದೇನ ಭಕ್ತಿಯ ಸೇವೆನ ಅಪ್ಪೆ ಪರ್ವತ ರೂಪ ಸ್ವೀಕಾರ ಬಂತಂದೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತನ ಭಕ್ತರೆ ಮಿತ್ತಗಳ ಇಂಟನೇ ನಡೆದರೆ ಹೆಚ್ಚಿನ ಸೇವೆಯನ್ನು ಸಂಧಾನ ಸಂಕಲ್ಪ ಮಾಡ್ಕೊಳ್ಳೆ ಒಂಜಿತ್ತಲ್ಪ ಭಕ್ತುಂಡು ಭಕ್ತಿತ್ತಲ್ಪ ಮುತ್ತುಂಡು ಸಂಕಲ್ಪವೇ ಮಾತ್ರ ತುದಿಗಳೇ ಭೂಮಿದಂತೆ ಭೂಲೆ ಶಾಲೆ ಹಲ ಫಲ ಸರ್ವ ಭಾಗ್ಯವನ್ನು ಒದಗಾದುಕೊರುವೆ ಅತನಿಗೆ ಮಲ್ಪನಂಚಿನ ಉದ್ಯೋಗಡಾವಡು ವ್ಯಾಪಾರ ವ್ಯವಹಾರಡು ಹೂವೇ ನಮ್ಮನೆ ಕಕ್ಕ ನಷ್ಟ ತೊಂದರೆ ತಾಪತ್ರ ಯವರ ನಿಲೆಕ್ಕ ಇಲ್ಲಿ ಕತ್ತೆ ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಖಂದಿಗೆ ಸುತ್ತ ಕರ್ಪದ ಬೇಲಿಯಾಗುತ್ತದೆ ನಮ್ಮ ಭಾಗವತರೇ ಮಾಯಗಾರ ಭಾರಿ ಸಂತೋಷ ಭಾರಿ ಬರು ಎಲ್ಲ ಪ್ರಾಯೋಗಿಕ ತರ ಜಾಗಡೆಗಳು ಮಲ್ಲ ಪುದಾರಕ್ಕೆ ಒಂದು ಹೊರಗಡೆ ಬೇರೆ ಒಂದಲ್ಲರೆ ಭಾಗವತರೇ ಈ ಬಂತು ಮಕ್ಕಳಿಗಾತ ಜೀವ ಸಾಧನದ ಫಲಾಪನ ಪೂರ್ಣ ಅನುಗ್ರಹ ಒಂಜಪ್ಪನ ಮತ್ತು ಜೋಕಳಿಗೆ ಮತ್ತು ಬುದ್ಧಿಗೆ ಭಾಗವತರೇ ಅಲ್ಪ ಭಕ್ತಪ್ಪ ಜೋಕಳ ಮಲ್ಲ ಕೂತೊಡಿತೊಂದು ಹಿರಿಯಗಳ ಮೂಡಿ ತತ್ತನ್ನು ಭವನ ಬಡೆ ಒಂದು ಹಿರಿಯಗಳು ಸತ್ತನ ಪಂಚಂದು ಪಂಡು ಕೊರೊಂದು ಪ್ರತಿ ಊರಿನ ರಂಗೋಡು ಮೇಲೆ ಪಿಲಿಕ ಮಾಡ್ತಾರೆ ಅಪ್ಪನ ಮಹಿಮೆ ಪತ್ತು ಊರು ಪರಪಿಲಿಕ ಬರ್ತಾರೆ ಭಾಗವತರೇ ಮಿತ್ತಗಳ ಇಂಟನೆ ಭಕ್ತಿದ ಅಪ್ಪನ ಸೇವನೆ ಮತ್ತು ಬರ್ತಾರೆ ನಂದ ಕೀರ್ತಿನ ನಾಲು ಊರು ಸೂತಲಿಕ ಬೆಳಗ ಮಕ್ಕಂದೆ ಇರ ನಾಲಗಿನ ಕೊಡಿಟ್ಟು ಸರಸ್ವತಿ ನೆಲೆ ಕೀರ್ತಿ ಬರು ಮತಳಿಗಾರರು ಸೂರಾಜಾಚಾರ್ಯರೇ ಹರಿಪುರ್ಲ ಗಂಟದ ಸೇವೆ ರಂಗೋಗಬತ್ತನೆ ಎಲ್ಲೆ ಮಲ್ಲ ತೀರ್ಥ ಮಿತ್ತು ಬಂತು ವೇದ ಮಾವದ ಜೀವ ಒಂದೇ ಪ್ರತಿ ಊರಿನ ಕಾರದೂನೆ ವಾರ್ಸವರ ಒಂದರೇ ಹೊರಡು ತಾಲೋಣೆ ನಲಿತೇನೆ ನನ್ನ ತಾಲೋಣೆ ವಾರ್ಸಯರೇ ಒಕ್ಕ ಒಟ್ಟಾರೆ ತಾಲೋ ಸತ್ತು ಸರ್ವ ಮಣ್ಣೋದ್ರೇನ ಕಾರ್ದ ಒಂದು ಕೊಲ್ಲದ ಸೇವೆ ಮಿತಿಗಳಿಂಚನೆ ಭಕ್ತಿನ ಅಪ್ಪನ ಸೇವೆ ಮತ್ತು ನಾನು ಮೊದಲಿಗಾರರೇ ಇದಕ್ಕೆ ಸಿಟ್ಟು ನಾನು ಕೊಡಿಗಾಸೆ ಏ ಕೊಲದ ಪರ ಬಿಡ್ರಾಯ ನಮ್ಮೊನ್ನೆ ಭಾಗವತರೇ ಮಾಯಗಾರ ಸಲಗೊಬ್ಬರ ಅಪ್ಪೆ ಮೇಕಿ ಬತ್ರ ಏನತ್ತೆ ತಡೆವರ ಪೂಜೆ ಮಂಜಿಸು ದಾನೆಯೊಂಡಲ ಆಸರ್ಮಿನಿ ಉಂಡ ಸಜ್ಜೋಗಿತ್ತೆ ಬೊಂಡನೆ ಅವು ಹೆಚ್ಚಿನ ಮತ ಪತ್ತನಾಜ ಕರಿಯಡಿ ಜಗಿ ಬರ್ಸ ಗುತ್ತನಗ ಕೈ ವ್ಯವಸ್ಥೆ ಮಂಟದೆ ಮನಸ್ಸೊಂದು ವೀರವೀರನೇ ವೈಪುಣ ಕರ್ಮ ನಮ್ಮ ಉಳ ಮನಸ್ಸು ಅಂತರಾತ್ಮ ತೃಪ್ತಿಯ ಒಂದು ಓಡಿ ಹೋಗ ಅನ್ನದ ಆಸರ್ ಬರ್ದು ಎನ್ನು ಒರಿಯನ ಬಂದು ಸಂಪಾಂಡ್ ಅಪ್ಪೆಗೆ ಏನು ಒರಿಯನೆ ಮಗೆ ನನ್ನೆಲ್ಲ 50 ಜನ ಇದ್ದೀರಾ ಅನ್ನಂದ ಅಲ್ಲೇ ಅಪ್ಪನ ಜೋಕುಲು ಮತ್ತ ಕೋಡಿ ಮುಗಿಡ ಮತ್ತ ಉಂಟೊಂದು ಬನ್ನಿಸು ತಡೆವರ ತೀರಂದೆ ನಾಲಿ ಉದ್ದ ಉದ್ದ ಮಾಡ್ತದೆ ಹೋಗುನದು ಯಾರ ದಾನೆ ಎಲ್ಲ ಕೈ ಬಿಚ್ಚ ಅನ್ನೋದು ಬುಗದಾಯಿಗಾರನು ಬುಡೈರಿ ಮಸ್ತ್ ವರ್ಷ ನಿಂಚಿನ ಭಕ್ತಿರತೆ ಈ ವರ್ಷ ಬಿಡ್ತಿದ್ದೀರ ಮನೆ ಇವರಲ್ಲಿ ಬಿಡುವೆ ವಿಶೇಷ ಮಾಡ್ತಿದ್ದೀರ ಅಪಗ ಒಂದು ವೇಳೆ ಪನಿ ಮರತ್ತೇರ್ನಲ್ಲ ಇರಲ್ಲ ರತ್ತೆ ಅಲ್ಪನಿ ಇರಲ್ಪನಿ ಪುನಃ ಭತ್ತನ ಮುಟ್ಟಂಗಡೆ ಓಡಿತ್ಲಂಕ ಗೊಬ್ಬರ ಇಬ್ಬರತ್ತ ಸೋಮನ ಧೂಮಗೆ ಗುತ್ತಾರೆ ಧೂಮರನ್ನು ಸಿಂಕರಗೆ ಗುತ್ತಾರೆ ಅಮಾಸೆ ಅಮಾಸೆನೆ ನಂಗೆ ಕೊಂಚ ನಮ್ಮಗ ಫಲ ಬದಲಿ ಪುಣ್ಣವೇ ಬರ್ರನೇ ಚೀಜ ನೋಡು ಐನ್ನು ಕಟ್ಟೊಂದು ಅಯ್ಯೋ ದೇವರೇ ಬೆರ್ಮರ್ಗ ಲೆಕ್ಕ ಸಾದಿ ಬಿದ್ದಿಟ್ಟು ಬರುದು ಕುರಿಯಲ್ಲಿ ಬೈ ಎತ್ತು ಗೊತ್ತು ಅಲ್ಲೇ ಕಾಪುಣ ಮುಬ್ಬ ಅನುಗ್ರಹ ಭಾಗವತರೆ ಬತ್ತೆರಿತದತ್ತೆ ಅಪ್ಪನ ಸೇವೆ ಇರುವರಿ ದಾನವರ್ಪಣ ಮನೆಗೆ ಅವಡೆ ಪರಮ ಸಂತೋಷ ಭಾಗವತರೆ ಬಾರಿ ಮಲ್ಲ ಸಭೆ ಓಡಿ ರಾತ್ರಿ ಮನಸ್ಸಿಗೆ ಮಾತ್ರ ಬೆಯ್ಯಿಂದ ರಾಸಿದ ಲೆಕ್ಕ ಇದ್ದರೊಳಗೆ ಸುಗಿನ ಗಂಡು ಕುರಿ ಊರ್ಲೆಕ್ಕ ಅಲ್ಪ ಅಲ್ಪ ಕೂಲ ಕಲಗಟ್ಟಿದ ಕರೆಂಚಿರೋದ್ರಂತ
ನಾನೇ ನರಮನೆ ದಿನ ಬೋಯ್ಲೆ ಕೊನೆ ಬುದ್ಧಿವಂತ ಏನಾಪುನ ಬುದ್ಧಿವಂತಿಗೆ ಇಟ್ಟೇನೆ ಅಂಡ ಅತಿ ಬುದ್ಧಿವಂತಿಗೆ ಅಂಡ ಚಾಪುನ ಈ ಅತಿ ಬುದ್ಧಿವಂತಿಗೆ ಬರ್ತೇನೆ ಮಣ್ಣಂಗ ತಯಾರಾತಂದೆ ಒಂದು ಬೂಸು ಕೊಟ್ಟಿರು ಬೊಕ್ಕ ಕುಲ್ಲ ನೆರ ಒಂಜಿಗಳಿಗೆ ಸಾತ್ರದ ಆಟದು ಏರು ಆಟಲಾಂಡು ಒನಸಲಾಂಡು ನಿದ್ರಲಾವಡೊಂದು ಅರ್ಧೊಡೆಲೆಗೊಂದು ಹೋತಿರತ್ತೆ ಬೈನಗಡಿ ಬರು చెప్పర ಬಿಡುವೇನೋ ಇಲ್ಲಡೆ ಬೋದು ಭಜೆ ಬಿಡ್ಬೋದು చెప్పರ ಅಟ್ಟಣಿ ಮಲ್ಪನಾಗ ಮಾಯ ಕೊಡಬಹುದು ರಾಶಿ ವಿಜಿನಕ್ಕೆ ತುಚ್ಚರ ಶುರು ಮಲ್ಪೆ ಕರ್ಮನೆ ನಲ್ವಿಜಿನ ಅವಂದತ್ತ ಭಾಗವತೇನೆ ನೇಪಿಜಿನ ಅವಳು ಪುಲ್ಯ ಮುಟ್ಟ ತುಚ್ಚರ ಮಾತ್ರ ತಂದೆ ಕಣ್ಣಿಗೆ ತೋಜರ ವಲ್ಯಾಗಲಿಗೆ ಪುಡೇರೊಂದು ಭುಜಂಕೊಂದು ಪುಲ್ಯ ಮುಟ್ಟ ಕಾಲಗಾರಿ ಪುಣ ತಂದೆ ಹಟ್ಟವಾಸೆ ಒಂಜಿ ಬೊಟ್ಟು ನಿದ್ರೆ ಹತ್ತಿರ ಬಿಟ್ರೆ ಮಾಯ ಕೊಡ ಇನ್ನು ಮನೆ ಕುಕ್ಕಳಿ ತೊಗೊಂಡಂಗೆ ಬಿಡೋದೇ ಭಾಗವತೇನೆ ನಂಗೆ ಬೋರ್ಡ್ ಅಲ್ಲಿ ಬಾಕಿಜಿನ ಎಂದಿಗ ತೆಲ್ಪಲ್ಲ ಕುಲ್ಪು ಅನ್ಲೆ ಕೊನೆ ಇತ್ತನಗಳ ಅಂಕ ಯಾರಂದ್ರೆ ಅಂದ್ರೆ ಇತ್ತನಗಳ ಒಡಿವರೆ ಅಂತ ಮುಹೂರ್ತ ಮೀರು ರಾಶಿ ಸಾಧಿ ಬಳಿ ಪುರುಷ ಪಡೆವೆ ಏನಾಗಿ ಹೋಯ್ತು ತರುಣಿಯೊಡನೆ ಯುದ್ಧ ಮಾಡುತ್ತಿದ್ದಂತೆ ಈ ಅರುಣಾಸುರನಿಗೆ ಸೋಲಾಯಿತೆ ಆಕೆಯ ಚಂಡಿಕೆಯ ರೂಪವನ್ನು ನೋಡಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಿದ್ದೇನೆ ಮುಂದೇನಂತ ಯೋಚಿಸುವಾಗ ಪಾತಾಳದಲ್ಲಿ ಗುರು ಶುಕ್ರಾಚಾರ್ಯರಿದ್ದಾರಂತೆ
ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆಯೇ ದುರುಳಾದವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಅಗೋಚರ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಶ್ರೀಧರತಿ ಜನೇಂದ್ರಿಯರು ತೋಟದಿ ನಡೆದರುತ್ತವರು ಭೂಸುರದೊಲಿದು ಮಂತ್ರಾಕ್ಷತೆಯಿಂದ ಸೇಸೆಯ ತಳಿರು ಕೀರ್ತಿಸೆಗುವುದದಿರುವ ಮಾತದ ಕೀರ್ತಿಯ ಪಡೆಯಿರುವುದ ತರುವೇಶಯಾರತಿ ಬೆಳಗಿರೆ ಮಂಗಲಂ ಜಯ ಮಂಗಲಂ ಶುಭ
ಫಲ ಶಾಬಾಸ್ ಫಲ ದಕ್ಕಿತು ದಕ್ಕಿತು ಬಿಡಾರಕ್ಕೆ ಅರ್ಪಣೆ ದೇವರು